ಸ್ಮಾರ್ಟ್ ಸಿಟಿ ಎನ್ನುವಂತಹ ಹೆಗ್ಗಳಿಕೆಯನ್ನ ಪಡೆದುಕೊಂಡಿರುವ ಇಲ್ಲಿನ ಜನತೆಯ ಆಕ್ರೋಶ ಭುಗಿಲೆದ್ದಿದೆ. ರಸ್ತೆ ಅಗೆದು ಹಾಕಿ ತಿಂಗಳುಗಳೇ ಕಳೆದರೂ ಕೂಡ ತೀವ್ರಗತಿಯಲ್ಲಿ ಕಾಮಗಾರಿ ಮುಗಿಸಿಕೊಡುವ ಆಸಕ್ತಿ ಪಾಲಿಕೆ ಅಧಿಕಾರಿಗಳಿಗಿಲ್ಲ. ಈ ಪರಿಸರದ ವೃದ್ಧರು ಅಶಕ್ತರ ಬವಣೆ ಹೇಳತೀರದು. ಮಂಗಳೂರು ಪಾಲಿಕೆ ಅಧಿಕಾರಿಗಳ ಕಾರ್ಯವೈಖರಿಯನ್ನ ನಮ್ಮ ಕುಡ್ಲ ವಾಹಿನಿ ಬಿಚ್ಚಿಟ್ಟಿದ್ದು ಹೀಗೆ. ಬ್ಯಾಂಕಿಂಗ್ ಕ್ಷೇತ್ರದ ತೊಟ್ಟಿಲು, ಶಿಕ್ಷಣ ನಗರಿ, ಬುದ್ಧಿವಂತರ ನಗರ ಎಂಬಿತ್ಯಾದಿ ಹಣೆಪಟ್ಟಿಗಳ ಹೆಗ್ಗಳಿಕೆಯನ್ನ ಒಂದು ಕಾಲದಲ್ಲಿ ಪಡೆದುಕೊಂಡಿದ್ದ ಮಂಗಳೂರು ನಗರ ಇದೀಗ ಕೇಂದ್ರ ಸರ್ಕಾರದ ಸಹಕಾರದಿಂದ ಸ್ಮಾರ್ಟ್ ಸಿಟಿಯಾಗಿ ರೂಪುಗೊಳ್ಳುತ್ತಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಜಂಟಿ ಹಣಕಾಸು ನೆರವಿನಲ್ಲಿ ಮಂಗಳೂರು ನಗರದಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿದ್ದಾವೆ. ಆದರೆ ಅಬ್ಬೇಪಾರಿ ಅಧಿಕಾರಿಗಳು ತುಂಬಿಕೊಂಡಿರೋದ್ರಿಂದ ಆಗ್ತಾ ಇರುವಂತಹ ಅಧ್ವಾನಗಳು ಒಂದೆರಡಲ್ಲ. ಎಲ್ಲಿ ನೋಡಿದ್ರಲ್ಲಿ ಅಗೆದು ಹಾಕಿರುವ ರಸ್ತೆಗಳು, ನೀರು ಹರಿದಾಡದ ಚರಂಡಿಗಳು, ಗಬ್ಬು ನಾಡ್ತಾ ಇರುವ ಸೊಳ್ಳೆ ಉತ್ಪತ್ತಿಯಾಗಿರುವ ತಾಣಗಳು, ಇದೆಲ್ಲವೂ ಕಂಡು ಬರ್ತಿರೋದು ಸ್ಮಾರ್ಟ್ ಸಿಟಿ ಎಂದು ಕರೆಸಿಕೊಳ್ಳುವ ಕರಕಲ್ಪಾಡಿ ಜೈಲ್ ರೋಡ್ ಪರಿಸರದಲ್ಲಿ. ಅದರಲ್ಲೂ ಇಲ್ಲಿ ಸಿಜಿ ಕಾಮತ್ ರಸ್ತೆಯ ಪರಿಸರದ ಧೂಳು ರಾಡಿಯಲ್ಲಿ ಮುಳುಗಿ ಹೋಗಿದೆ. ಸ್ಮಾರ್ಟ್ ಸಿಟಿ ಯೋಜನೆಯಡಿ ಕಳೆದ 3 ತಿಂಗಳಿನಿಂದ ಕಾಮಗಾರಿಯಲ್ಲಿ ನಡೆಸಲಾಗುತ್ತಿದೆ. ಆಮೆಗತಿಯಲ್ಲಿ ಸಾಗ್ತಾ ಇರುವ ಕೆಲಸ ಇಲ್ಲಿನ ಜನತೆಯಲ್ಲಿ ಆಕ್ರೋಶ ಭುಗಿಲೇಳುವಂತೆ ಮಾಡಿದೆ. ಈ ರೋಡ್ ರಿಪೇರ್ ಓಡ್ ಸಿಗುವಾಗ ಬಂದು ಕೈಕಾಲು ಹಿಡಿದು ನಾವು ಹಾಗೆ ಮಾಡ್ತೇವೆ, ಹೀಗೆ ಮಾಡ್ತೇವೆ, ಆ ಪಕ್ಷ ಈ ಪಕ್ಷ ಹೇಳ್ತಾರೆ. ಎಲ್ಲರೂ ಕಳ್ಳರು, ಯಾರು ಒಳ್ಳೆ ಜನ ಉಂಟು ಅದರಲ್ಲಿ. ಅಲ್ಲಿ ಕೂತ್ಕೊಳ್ಳುವಾಗ ಎಲ್ಲರೂ ಒಂದು ಕಾಗೆ ಹಾಗೆ. ಜೈಲು ರಸ್ತೆಯಲ್ಲಿ ಕಾರ್ಯಾಚರಿಸುತ್ತಿರುವ ಖಾಸಗಿ ಕಾಲೇಜು, ಕಾರಾಗೃಹ, ಪಶುಸಂಗೋಪನಾ ಇಲಾಖೆ, ಡಯಟ್ ಸಂಸ್ಥೆಗಳಿಗೆ ಬರುವವರ ತೊಂದರೆ ಹೇಳತೀರದು. ಜೀವ ಕೈಯಲ್ಲಿಟ್ಟು ನಡೆದಾಡಬೇಕಾದ ಪರಿಸ್ಥಿತಿ. ಸ್ವಲ್ಪ ಯಾಮಾರಿದ್ರೂ ಕೈ ಕಾಲು ಮೂಳೆ ಮುರಿತ, ತಪ್ಪಿದಲ್ಲಿ ಜೀವವೇ ಕಳೆದುಕೊಳ್ಳಬೇಕಾದ ಪರಿಸ್ಥಿತಿ. ಹಿರಿಯ ನಾಗರಿಕರು ಮತ್ತು ಪ್ರಜ್ಞಾವಂತ ನಾಗರಿಕರೇ ಹೆಚ್ಚಾಗಿರುವ ಸಿಜಿ ಕಾಮತ್ ರಸ್ತೆಯ ಪರಿಸರವಂತೂ ದ್ವೀಪ ಪ್ರದೇಶವಾಗಿದ್ದು ಇಲ್ಲಿಯವರ ಬವಣೆ ಹೇಳತೀರದಾಗಿದೆ. ಯಾವ ನಮ್ಮನೆ ನಾವು ಕಷ್ಟಪಡ್ತೇವೆ ಅಂತ ಹೇಳಿದ್ರೆ ನಮಗೆ ಮಾತ್ರ ಗೊತ್ತು. ಯಾಕಂತ ಹೇಳಿದ್ರೆ ನಾವೆಲ್ಲ ಇಲ್ಲಿ 40% ಯಾರಿದ್ದಾರೆ ಅವರೆಲ್ಲರೂ ಎಬವ್ 70 ಅವರು. ಬೆಳಿಗ್ಗೆ ವಾಕಿಂಗ್ ಹೋಗ್ಲಿಕ್ಕೆ ಆಗೋದಿಲ್ಲ, ಅಥವಾ ಏನಾದರೂ ಮನೆಗೆ ಸಾಮಾನು ತರುವ ಅಂತ ಹೇಳಿದ್ರೆ ರಿಕ್ಷಾ ಕೂಡ ಮನೆ ಹತ್ರ ಬರಲಿಕ್ಕೆ ಸಾಧ್ಯ ಇಲ್ಲ. ಆ ನಮ್ಮನೆ ಒಂದು ಸರ್ತಿ ಒಬ್ಬರು ಡ್ರೈನೇಜ್ನವರು ಅಗೆದುಕೊಂಡು ಹೋದರು, ಅದರ ಹಿಂದೆ ಗ್ಯಾಸ್ನವರು ಅಗ್ರಿಕೊಂಡು ಅದನ್ನು ಸರಿ ಮಾಡುವ ಅದರ ಯಾವ ಲೆವೆಲ್ ಉಂಟು ಆ ಲೆವೆಲನ್ನು ತರಲಿಲ್ಲ ಅವರು. ಅವ್ರೇನು ಮಾಡಿದ್ರು, ಏನೋ ನನ್ನ ಕೆಲಸ ಆಯಿತು, ನಂದು ಮುಗೀತು ಹೋಯ್ತು. ಅಂದರೆ ಇಲ್ಲಿ ಎಲ್ಲರೂ ಏನಂತೇಳಿ ಬೇಜವಾಬ್ದಾರಿಯವರು. ಈ ಸಿ ಜಿ ಕಾಮತ್ ರೋಡಿನ ಸಮಸ್ಯೆ ಏನು ಅಂದರೆ, ಅನೇಕ ವರ್ಷಗಳಿಂದ ಇಲ್ಲಿರುವ ದೊಡ್ಡ ತೊಂದರೆ ಅಂದರೆ ಮಂಗಳೂರಲ್ಲಿ ಎಲ್ಲಿ ಕೂಡ ಹೀಗಿಲ್ಲ. ರಸ್ತೆಗೆ ತಾಗಿದಂಥ ತೋಡು, ಬೇಕಾದ್ರೆ ನೀವು ಮತ್ತೊಂದು ಚಿತ್ರ ತೋರಿಸ್ಬೋದು. ರಸ್ತೆಗೆ ತಾಗಿದ ತೋಡು, ಆ ತೋಡಿನಲ್ಲಿ ಸಾಮಾನ್ಯವಾಗಿ ಮಳೆ ನೀರು ಮಾತ್ರ ಹರಿಬೇಕು. ತೋಡು ಅಂದರೆ ಮಳೆ ನೀರು ಮಾತ್ರ ಹರಿಬೇಕು. ನಮ್ಮಲ್ಲಿ ಇಡೀ ವರ್ಷ ಯಾವ ಡ್ರೈನೇಜ್ ನೀರೆಲ್ಲ ಹರಿದು ಹೋಗ್ತಾ ಇದ್ದು ಆಚೀಚೆ ಮನೆಯವರಿಗೆ ಪರ್ಮನೆಂಟಾಗಿ ವಾಸನೆ ಮಾತ್ರ ಅಲ್ಲ, ಇಡೀ ಮಂಗಳೂರಿಗೆ ಸಪ್ಲೈ ಮಾಡುವಷ್ಟು ಸೊಳ್ಳೆಗಳನ್ನು ನಾವಿಲ್ಲಿ ತಯಾರು ಮಾಡ್ತೇವೆ. ಇಲ್ಲಿನ ರಸ್ತೆ ಡಾಮರು ಕಾಣದೆ ಸರಿಸುಮಾರು 13 ವರ್ಷಕ್ಕಿಂತ ಮಿಗಿಲಾಗಿದೆ. ಎಡಿಬಿ ಕಾಮಗಾರಿ, ಖಾಸಗಿ ಕಟ್ಟಡ ಸಾಮಗ್ರಿಗಳು, ಬಳಿಕ ಗೇಲ್ ಗ್ಯಾಸ್, ಹೀಗೆ ರಸ್ತೆಯನ್ನ ಅಗೆದು ಚರಂಡಿಗಳೇ ಮಾಯವಾಗಿದೆ. ಜೊತೆಗೆ ಧೂಳಿನಿಂದ ತುರಿಕೆ, ಚರ್ಮದ ಅಲರ್ಜಿ, ಶ್ವಾಸಕೋಶಗಳ ಸಮಸ್ಯೆಗಳನ್ನ ಎದುರಿಸುತ್ತಿದ್ದಾರೆ. ಸ್ಥಳೀಯ ಕಾರ್ಪೊರೇಟರ್ಗೆ ಇನ್ಮುಂದೆ ಓಟ್ ಹಾಕಲ್ಲ ಅಂತಾರೆ ಇಲ್ಲಿನ ಆಕ್ರೋಶಿತ ಮಹಿಳೆಯರು. ನಮ್ಮ ಮನೆ ಹತ್ರ ನೀರಿನ ಪೈಪ್ ಕಟ್ಟಾಯಿತು, ಇವರು JCB ಹಾಕಿ ಅದನ್ನು ಸರಿ ಮಾಡಲಿಕ್ಕೆ ಜನ ಇಲ್ಲಂತೆ. ನಮಗೆ ನೀರಿಲ್ಲ 2 ದಿವಸ. ಕಡೆಗೆ ನಾವು ಪ್ರೈವೇಟ್ ಪಾರ್ಟಿಯನ್ನು ತಂದು ಅದನ್ನು ಸರಿ ಮಾಡಿದೆವು. ಆದರೆ ವಾಪಸ್ JCB ಅವರು ತೆಗೆಯುವಾಗ ಪುನಃ ಹೋಯಿತು. ಹಾಗಾದರೆ ಯಾರು ಮಾಡ್ತಾರೆ? ಅದೊಂದು ಹೇಳಬೇಕು. ಆ ಕಾರ್ಪೊರೇಟ್ರಿಗೆ ಏನೂ ಪ್ರಯೋಜನ ಇಲ್ಲ. ಅವಳಿಗೆ ನಾನು ವೋಟ್ ಹಾಕೋದಿಲ್ಲ. ಬಾಗಿಲು ತೆಗೆದು ಇಡಲಿಕ್ಕಿಲ್ಲ, ಒಂದು ಈ ಧೂಳು, ಮತ್ತೊಂದು ನುಸಿ. ಈಗ ನಾವು ಬಾಗಿಲಿಗೆ ಇರಲಿಕ್ಕಿಲ್ಲ, ಕಿಟಕಿ ಬಾಗಿಲು ತೆಗಲಿಕ್ಕಿಲ್ಲ, ಹಾಗೆ ಬಂದಾಗಿದ್ದೇವೆ. ಎಷ್ಟು ಸಮಯ ಇರ್ಬೋದು ಹೀಗೆ ಹೇಳಿ? ಅದಕ್ಕೆ ನಾನು ಎಷ್ಟು ಜನರಿಗೆ ಫೋನ್ ಮಾಡಿದ್ದೆ, ಮತ್ತು ಕಾರ್ಪೊರೇಟ್ರಿಗೆ ಫೋನ್ ಮಾಡಿ ಅದು ಬರುವುದೇ ಇಲ್ಲ. ಆ ಹೆಂಗಸು ನೋಡುವುದೇ ಇಲ್ಲ. ಅದು ಮತ್ತೆ ಬರ್ತೇನೆ, ನಾಳೆ ಬರ್ತೇನೆ, ನಾಳೆ ಬರ್ತೇನೆ, ಅದೆಲ್ಲ ಬೇರೆ ಇದು ಕ್ವಶನ್ ಇಲ್ಲ ಅವ್ರ ಹತ್ರ. ಇಲ್ಲಿ ವಾಸ ಮಾಡುವವರಲ್ಲಿ ಬಹುತೇಕ ಮಂದಿ 60-70ಕ್ಕಿಂತ ಮೇಲ್ಪಟ್ಟ ವಯೋವೃದ್ಧರಾಗಿದ್ದು ದಿನನಿತ್ಯ ವಾಕಿಂಗ್, ಮನೆ ಸಾಮಗ್ರಿ ತರಲು ಇನ್ನಿಲ್ಲದಷ್ಟು ಕಷ್ಟಪಡ್ತಿದ್ದಾರೆ. ನೀರಿನ ಸಮಸ್ಯೆ ಒಂದೆಡೆಯಾದರೆ ಪರಿಸರದ ಧೂಳಿನಿಂದ ಪಡುವ ಪಾಡು ಇನ್ನಿಲ್ಲದಂತಾಗಿದೆ.
ಸ್ಲೀಪಿಂಗ್ ಮೋಡ್ನಲ್ಲಿರುವಂತಹ ಈ ಭಾಗದ ಜನಪ್ರತಿನಿಧಿಗಳು ಆಕ್ಟಿವ್ ಮೋಡ್ಗೆ ಬದಲಾವಣೆಗೊಂಡು ಇಲ್ಲಿನ ಧೂಳು ಮಿಶ್ರಿತ ಪರಿಸರದಂತೆ ಜಡ್ಡು ಹಿಡಿದ ಪಾಲಿಕೆ ಅಧಿಕಾರಿಗಳನ್ನ ಬಡಿದೆಬ್ಬಿಸಿ ತ್ವರಿತವಾಗಿ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸುವಲ್ಲಿ ಕಾರ್ಯೋನ್ಮುಖವಾಗಬೇಕಾಗಿದೆ. ಗಣೇಶ್ ಪೂಜಾರಿ, ನಮ್ಮ ನ್ಯೂಸ್.